ಹರೇ ರಾಮ ಹರೇ ಕೃಷ್ಣ. ನಾನಿವತ್ತು ತುಂಬಾ ಎಕ್ಸೈಟ್ ಆಗಿದ್ದೇನೆ, ಯಾಕಂದ್ರೆ ಇವತ್ತು ನನ್ನ ಅಣ್ಣನ ಮತ್ತೆ ಅಕ್ಕನ ಎಂಗೇಜ್ಮೆಂಟ್. ಇವತ್ತು ಸಂಜೆಗೆ ತುಂಬಾ ಪ್ರಿಪೇರ್ ಆಗ್ತುಂಟು. ಆರ್ಯ ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದ್ದಾನೆ. ನೋಡಿ ಹೌದು ಅಂತ ಹೇಳ್ತಿದ್ದಾನೆ. ಒಳಗೆ ಪ್ರಿಪರೇಷನ್ ಏನಾಗ್ತದೆ ನೋಡುವ. ಇವರಿಗಂತೂ ತುಂಬಾ ಮೇಕಪ್ ಆಗ್ತುಂಟು. ಇವರಿಗೆ ಸಹ ತುಂಬ ಪಾರ್ಟಿರ್ ಮ್ಯಾರೇಜ್ ಅದೊಂದು ನಮ್ದು ಮೇಕಪ್ ಆಗ್ತಾ ಉಂಟು. ಹಾಯ್ ಎಂತಿತ್ತು. ಹಾಯ್, ನಮ್ದು ಮೇಕಪ್ ಆಗ್ತಾ ಉಂಟು. ಹಾಯ್ ಅನ್ನು ಬಿಡು, ಹರೇ ರಾಮ ಹೇಳು. ಹರೇ ರಾಮ್. ನಮ್ದು ಮೇಕಪ್ ಆಗ್ತಾ ಅಕ್ಕ ನೀವೇನು ಹೇಳ್ಬೇಕು? ನಮಸ್ತೆ. ನಮಸ್ತೆ ಬಿಡಿ, ಹರೇ ಕೃಷ್ಣ ಹೇಳಿ. ಒಳ್ಳೆ ಸಂಸ್ಕಾರ. ಇವರು ಚಂದನೆ ಕಾಣ್ತಿಲ್ಲ ಅಷ್ಟು. ಇವರು ಚೆನ್ನಾಗಿ ಕಾಣ್ತಿದ್ದಾರೆ, ಯಾಕಂದ್ರೆ ತುಂಬಾ ಮೇಕಪ್ ಆಗ್ತುಂಟಲ್ಲ. ಸೊ ನಿಂಗೆ ಕೂಡ ಮೇಕಪ್ ಬೇಕಾ? ನೋಡಿ ಅಂತ ಡೆವಿಲ್ ತರ ಕಾಣಿಸ್ತಿದ್ದಾರೆ ಬಾಬಾ. ಇವರು ಸ್ವಲ್ಪ ಚೆನ್ನಾಗಿದ್ದಾರೆ. ನಮ್ದು ವಿನೀಶ್ಗೆ ಸ್ವಲ್ಪ ಹೊಟ್ಟೆ ಕಿಚ್ಚೆ ಆಗ್ತಾ ಉಂಟು. ಹೊಟ್ಟೆ ಕಿಚ್ಚು ಜಾಗ ವಿನೀಶ್ ಪಾಪ ನಮ್ಮ ಮೇಕಪ್ ವಿಡಿಯೋ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, ಈಗ ಅವರ ಟೈಮ್, ಅದಕ್ಕೆ ಅವರೇ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊತಿದ್ದಾರೆ. ಇದಷ್ಟು ನಾನು ಹೊರಡುವ ಸ್ಟೈಲ್ ನೋಡಿ, ಆಮೇಲೆ ವಿಡಿಯೋ ಮಾಡ್ತೇನೆ. ಹಲೋ ಹಾಯ್ ಅನ್ನು ಬಿಡಿ, ಹರೇ ರಾಮ ಹರೇ ಕೃಷ್ಣ ಹೇಳಿ. ನನ್ನ ಅಕ್ಕನ ಕಣ್ಣಿಗೆ ಅಂತ ಲೆನ್ಸ್ ಹಾಕಿದ್ವಿ, ಈಗ ನನ್ನ ಕಣ್ಣಿಗೂ ಸಹ ಲೆನ್ಸ್ ಬಂದಿದೆ ನೋಡಿ. ಇದಾರೆ ಗ್ರೀನ್ ಕಲರ್ ಉಂಟು, ನನಗೆ ತುಂಬಾ ಇಷ್ಟ ಆಯ್ತು ಈ ಲೆನ್ಸ್. ಹಾಗೇನೆ ಇವತ್ತು ಸಂಜೆಗೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೇನೆ. ಆದ್ರೆ ಕೂಡ ಬರ್ತೇನೆ ಅಂತ ಹೇಳಿ ಈಗ ಬರ್ಬೇಡ ಹೇಳಿ ನೋಡಿ ಅಂತ ಎಷ್ಟು ಬೇಜಾರಲ್ಲಿ ಮಲ್ಕೊಂಡಿದ್ದಾನೆ. ಅವನಿಗೆ ತುಂಬಾ ಬೇಜಾರಾಗ್ತುಂಟು ಅನಿಸ್ತುಂಟು. ಹಾಗೇನೆ ನನಗೆ ತುಂಬಾ ಖುಷಿ ಆಗ್ತುಂಟು. ಇವತ್ತು ಹೋಗ್ಬೋದು, ಹೊರಗೆ ಹೋಗ್ಬೋದು. ದಿಕ್ಕ ಚಿಕ್ಕ ಇವರು ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ. ನಾನು ಅವರ ಜೊತೆ ಚೆನ್ನಾಗಿ ಆಟ ಮಾತಾಡ್ತೆಲ್ಲ ಇರ್ತೇನೆ. ಸೊ ನೀವು ಕೂಡ ಬನ್ನಿ ನನ್ನ ಜೊತೆ. ಈಗ ನೋಡಿ ಅಂತೆ ನನ್ನ ಅಮ್ಮನ ಕುಡಲನ್ನೆಲ್ಲ ಕರ್ಲು ಮಾಡಿ ಬಿಟ್ರು. ಒಬ್ಬ ಎಷ್ಟು ಸಾಫ್ಟ್ ಉಂಟು. ಹಾಗೆ ಇವರು ಗಂಡಸರದ್ದು ಬಟ್ಟೆ ಹಾಕಿದ್ದಾರೆ, ಹೆಂಗಸರದ್ದು ಹಾಗೇನು ಹಾಕಲ್ಲ. ಇಲ್ಲಿ ನೋಡಿ ನಮ್ಮ ಮದುವೆ ಗಂಡು ಹೇಗೆ ಇದ್ದಾರೆ, ಹೇಗೆ ಕುತ್ಕೊಂಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗುಂಟು ಹೇರ್. ನ್ಯಾಚುರಲ್ ಹೇರ್. ಈಗ ಈಗ ನಮ್ಮ ಶ್ರೀ ಮಿಸಸ್ ಲಾವಣ್ಯ ಅವರು ನನ್ನ ಅಮ್ಮನಿಗೆ ಬರ್ತಿದ್ದಾರೆ. ಅಮ್ಮನಿಗೆ ಮೇಕಪ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಅಂತೆ. ನನ್ನ ಅಕ್ಕನಿಗೂ ಸಹ. ನಿಮ್ಮ ಕಣ್ಣು ಹೇಗೆ ಉಂಟು ನೋಡಿ. ಸೊ ಗೈಸ್, ಫೈನಲಿ ವೈಶು ರೆಡಿ ಆಯೋದು. ರೆಡಿ ಆಗ್ಲಿಲ್ಲ, ಇನ್ಕಂಪ್ಲೀಟ್. ಕರ್ಲಿಂಗ್ ಸ್ವಲ್ಪ ಬಾಕಿ ಉಂಟಲ್ವಾ? ಹಾಲಿಗೆ ಹೋಗಿ ಮಾಡುವ ಅಂತ. ಹಾ ಬನ್ನಿ. ತುಂಬಾ ನರ್ವಸ್
ಸತ್ತ ಉಂಟು, ತುಂಬಾ ಜನ ಬಂದಿದ್ದಾರೆ ಮಾತ್ರ. ನಾನು ಇನ್ನು ರೆಡಿ ಆಗ್ಲಿಲ್ಲ, ಕಂಪ್ಲೀಟ್ ಆಗ್ಲಿಲ್ಲ. ಸೊ ಬೇಗ ಬೇಗ ರೆಡಿ ಆಗ್ಬೇಕು ನನ್ಗೆ. ಬನ್ನಿ ಬನ್ನಿ. ನಾನೇ ಅಲ್ಲ ಇದು. ಇಲ್ಲ, ಚೆನ್ನಾಗಿ ಕಾಣಿಸ್ತಿದ್ಯಾ. ಇವಾಗ ರೆಡಿ ಎಲ್ಲ ಆಯ್ತು. ಹೇಗೆ ಕಾಣಿಸ್ತಿದ್ದೇನೆ ಅಂತ ನೀವು ಹೇಳಲೇ ಇಲ್ಲ. ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣ್ತಿದ್ದೇನೆ ಅಂತ. ಇವಾಗ ನನ್ನನ್ನು ಫೋಟೋಶೂಟಿಗೆ ಕರೀತಾ ಇದ್ದಾರೆ. ಸೊ ಹೋಗುವ ಬನ್ನಿ. ಸೊ ಫೈನಲಿ ವೈಶುನ ಫೋಟೋಶೂಟ್ಸ್ ಅಂಡ್ ಫೈನಲಿ ಫೋಟೋಶೂಟ್ ಆಯ್ತು. ಹೇಗೇಗೋ ಪೋಸ್ ಅಲ್ಲಿ ನಿಲ್ಲಿಕ್ಕೆ ಹೇಳಿದ್ರು, ನಿಂತೆ. ಇನ್ನು ಅಲ್ಲಿ ಭಟ್ರು ಬಂದು ಕಾಣ್ಬೇಕು. ಸೊ ಹೋಗುವ ಅಲ್ಲಿಗೆ. ಹರೇ ರಾಮ ಹರೇ ಕೃಷ್ಣ. ಇವರು ನನ್ನ ಬೆಸ್ಟ್ ಫ್ರೆಂಡ್ ಆರ್ಯನ್. ಇವ ನನ್ನ ಬೆಸ್ಟ್ ಫ್ರೆಂಡ್ ತುಂಬಾ. ವಿದೀಶ್. ಇವತ್ತು ನಾನು ಹೇಳ್ದಾಗೇನೆ ಇವತ್ತು ನನ್ನ ಅಕ್ಕನ ಎಂಗೇಜ್ಮೆಂಟ್ ಉಂಟು. ಅದಕ್ಕೆ ಸ್ಪೆಷಲ್ VIP ಆಗಿ ಯಾರು ಬಂದಿದ್ದಾರೆ ಗೊತ್ತುಂಟ ಫ್ರೆಂಡ್ಸ್? ಇವತ್ತು ಎಕ್ಸ್ ಮಿನಿಸ್ಟರ್ ಲಾಲಾಜಿ ಮೆಂಡನ್ ಮತ್ತೆ ಸುರೇಶ್ ಶೆಟ್ಟಿ ಗುರ್ಮೆ ಬಂದಿದ್ದಾರೆ. ಸೊ ಬನ್ನಿ.